ಸಂಘಟನೆ, ಸಮುದಾಯ, ಸಮಾಜ ಎಂಬ ಧ್ಯೇಯದೊಂದಿಗೆ ಜಾಗರಣೆ ಎಂಬ ಹೆಸರಿನಲ್ಲಿ ಮುಸ್ಲಿಂ ಯೂತ್ ಲೀಗ್ ರಾಜ್ಯ ಸಮಿತಿಯ ಆಹ್ವಾನದಂತೆ ರಾಜ್ಯದ ಎಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವ ಯುವಜನ ಸಭೆ ಮಂಜೇಶ್ವರ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಕುಂಜತ್ತೂರು ಮಾಸ್ಕೋ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಯೂತ್ ಲೀಗ್ ಪಂಚಾಯತ್ ಅಧ್ಯಕ್ಷ ಅನೀಫ್ ಕುಚ್ಚಿಕಾಡ್ ಅಧ್ಯಕ್ಷತೆ ವಹಿಸಿದರು. ಎಂಎಸ್ಎಫ್ ರಾಜ್ಯ ಕಾರ್ಯದರ್ಶಿ ರಶಾದ್ ಎಂ ದಿಕ್ಸೂಜಿ ಭಾಷಣ ಮಾಡಿದರು. ಸೈಫುಲ್ಲಾ ತಂಗಳ್, ಮುಕ್ತಾರ್ ಎ, ಅಜೀಜ್ ಹಾಜಿ, ಅಶ್ರಫ್ ಮಂಜೇಶ್ವರ, ಇಬ್ರಾಹಿಂ ಖಲೀಲ್, ರಿಯಾಜ್ ಮೌಲಾನಾ ರೋಡ್, ನಾಸಿರ್ ಇಡಿಯಾ ಹಾಗೂ ಮುಸ್ತಫಾ ಉದ್ಯಾವರ ಮಾತನಾಡಿದರು. ಅಬ್ದುಸ್ ಸಮದ್ ಅರಿಮಲ ಸ್ವಾಗತಿಸಿ ಮುಬಾರಕ್ ಗುಡ್ಡಕ್ಕೇರಿ ವಂದಿಸಿದರು. നമ്മുടെ മണ്ഡലത്തിൽ ഇന്നൽപ്പം വരുമ്പോൾ പോലും വൈകിട്ട് CPM-ന്റെ ഒരുപാട് ആ പാർട്ടി വിട്ട് പ്രത്യേകിച്ച് ന്യൂനപക്ഷ സമുദായത്തിന് CPM-ന്റെയും DYFI-ന്റെയും ഒരു വലിയ ലീഡേഴ്സ് ആ പാർട്ടി വിട്ട് നമ്മുടെ കൂടാരത്തിലേക്ക് വരുന്ന വലിയ ചർച്ചകൾ നടന്നുകൊണ്ടിരിക്കുകയാണ്. എന്ന് വെച്ച CPM-ന്റെ കൃത്യമായ ന്യൂനപക്ഷ വിരുദ്ധത ഈ രാജ്യത്തെ ജനങ്ങൾ നമ്മൾ കണ്ടുകൊണ്ടിരിക്കുകയാണ്.